ಎಂತ ಗೊತ್ತುಂಟಾ, ಕೆಲವರು ಕೇಳಿದ್ದು ನನ್ನ ಹತ್ರ NTT ಕೋರ್ಸಿಗೆ PUC ಅಲ್ವಾ ಡಿಗ್ರಿ ಅಂತ ಕೇಳ್ತಿದ್ದಾರೆ. ಹೆಂಡತಿಗೆ ಎಷ್ಟು ಹೆಲ್ಪ್ ಮಾಡೋದು ನೋಡಿ, ಹೆಂಡತಿಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ. ಇದು ಮೀನಾ? ನೀರಿಲ್ಲ ಮೀನಿಗೆ? ಓ, ಮೀನು ಇದು ಮರದಲ್ಲಿ ತೇಲಾಡ್ತಾ ಉಂಟು ನೋಡಿ. ಅಲ್ಲ, ಮರದ ಕೆಳಗೆ ತೇಲಾಡ್ತಾ ಉಂಟು. ಓ, ಬಾಬು ಕುಟ್ಟಿ ಬಂದು ಅವಳಿಗೆ ಇಲ್ಲಿ ಬರೋದಂದ್ರೆ ಖುಷಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ. ವಿನ್ನರ್ ಅನೌನ್ಸ್ಮೆಂಟ್ ಇವತ್ತು ಲೈವಿಗೆ ಹೋಗಿ ಮಾಡುವ ಅಂತ ಇದ್ದೇನೆ. ನೋಡುವ ಎಂತ ಆಗ್ತದೆ ಅಂತ. ಇಲ್ಲದಿದ್ದರೆ ಮತ್ತೆ ವಿನ್ನರ್ ಯಾರು ಅಂತ ಹೇಳ್ತೇನೆ, ಓಕೆನಾ? ಸೊ ಈಗ ತೋಟಕ್ಕೆ ಹೋಗ್ತಾ ಇದ್ದೇನೆ ಸದ್ಯಕ್ಕೆ. ಕೊಡೆ ಇಟ್ಕೊಂಡಿದ್ದೇನೆ ಮಳೆ ಬಂದರೆ ಅಂತ. ಇವತ್ತು ಬೆಳಿಗ್ಗೆ ಮಳೆ ಇರಲಿಲ್ಲ, ಬೆಳಿಗ್ಗೆನ ಸಂಜೆ ತನಕ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡುವ. ಇನ್ನು ಬೊಟ್ಟು ಯಾಕೆ ಹಾಕಲಿಲ್ಲ, ಬೊಟ್ಟು ಹಾಕಬೇಕು ಅಂತೆಲ್ಲ ಹೇಳಬೇಡಿ. ಯಾಕಂತ ಹೇಳಿದ್ರೆ ಬೊಟ್ಟು ಹಾಕಿದ್ದೆ, ಅದು ಮಗು ಇರುವಾಗ ಗೊತ್ತಲ್ಲ, ಅವಳು ಮುಖೆಲ್ಲ ಪರಚಿತಿರ್ತಾಳೆ, ಹಾಗೆ ಬೊಟ್ಟು ಹೋಗಿದೆ, ಸಾರಿ. ಮತ್ತು ಈಗ ಹುಲ್ಲು ಎಲ್ಲ ಕಡಿಮೆ ಆಗಿದೆ, ಹಾಗಾಗಿ ಹುಡುಕ್ತಾ ಹೋಗ್ತಿದ್ದೇವೆ ಎಲ್ಲಿ ಉಂಟು ಅಂತ. ಸೊ ಸಿಕ್ಕಿತು, ಪ್ಲೇಸ್ ಸಿಕ್ಕಿತ್ತು, ಇವರಲ್ಲಿದ್ದಾರೆ. ಅಲ್ಲಿ ಹೋಗಿ ಈಗ ಹುಲ್ಲೆಲ್ಲ ಆಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಆ ಗಂಡ ಕೈ ಕಟ್ಟಿ ನಿಂತು ನೋಡ್ತಿದ್ದಾರೆ, ಇವಳೆಂತ ಮಾಡ್ತಿದ್ದಾಳೆ ಅಂತ. ಮೂಗು ಕೆಂಪಾಗಿದೆ ಅಲ್ಲ, ಶೀತ ಆಗಲಿಲ್ಲ. ಮತ್ತು ಹುಲ್ಲು ಬೇಗ ಬೇಗ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ, ಓಕೆನಾ? ಬಾಯ್ ಗೈಸ್, ಮೈ ವರ್ಕ್ ಈಸ್ ಓವರ್. ಫುಲ್ಲು ಮಣ್ಣಾಗಿದೆ, ಬಟ್ಟೆಯಲ್ಲಿ ಎಲ್ಲ ಮಣ್ಣು. ಇಲ್ಲಿ ಮೊನ್ನೆ ಅದೇ ಹೇಳಿದೆಲ್ಲ, ಲಾಗಲ್ಲಿ ಹೇಳ್ತಾ ಇದ್ದೆಲ್ಲ, ಬೊಳ್ಳ ಬಂದಿತ್ತು ಅಂತ ತೋಟಕ್ಕೆಲ್ಲ. ಅದರದ್ದು ಕೆಸರೆಲ್ಲ ತುಂಬ ಉಂಟು, ಹುಲ್ಲು ತೆಗಿಲಿಕ್ಕೆ ಸಾಗೋದಿಲ್ಲ, ಅಷ್ಟು ಕೆಸರು. ಮತ್ತೆಂತ ಮಗುವನ್ನ ಅತ್ತೆ ಅಟ್ಟಿಗೆ ಬಿಟ್ಟು ಬಂದಿದ್ದೇನೆ. ನಮ್ಮ ಹಸ್ಬೆಂಡ್ ಕೂಡ ಇಲ್ಲಿದ್ದಾರೆ, ಪಂತಿ ಪೆರಿತಿದ್ದಾರೆ. ಮತ್ತೆಂತ ಅದೇ ವೆಯ್ಟ್ ಲಾಸಿಗೆ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೀರಿ, ಆದಷ್ಟು ಬೇಗ ವೀಡಿಯೋ ಮಾಡ್ತೇನೆ ಆಯಿತಾ? ವೆಯ್ಟ್ ಲಾಸಿದ್ದು. ವೆಯ್ಟ್ ಲಾಸ್ ಎಂತ, ಹೀಗೆ ಸ್ವೆಟ್ ಆದರೆ ವೆಯ್ಟ್ ಲಾಸ್ ಆಗ್ತದೆ ಅಲ್ಲ, ಕೆಲವೊಂದು ವಿಷಯ ಇದೆ ಅದರ ಬಗ್ಗೆ ಹೇಳೋದು. ಹೇಳ್ತೇನೆ ನನಗೆ ಹೇಗೆ ರಿಸಲ್ಟ್ ಕೊಟ್ಟಿದ್ದು ಅಂತ, ನಾನು ಏನು ಮಾಡ್ತಿದ್ದೆ ಅಂತ ಅದನ್ನು ಮಾತ್ರ ಹೇಳ್ತೇನೆ, ಬೇರೆದು ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಆಗ್ತಾ ಉಂಟು, ನಾಗರ ಪಂಚಮಿ ಅಲ್ವಾ. ಶೂ ನೀನು ಮನೆಗೆ ಮಾಣಿಗೆ ಹೋಗೋದು, ನಾನು ನಾಗರ ಪಂಚಮಿಗೆ ಹೋಗ್ತೇನೆ ಮಾಣಿಗೆ. ಬೆಳಿಗ್ಗೆ ಬೇಗ ಹೋಗಬೇಕು, ನಾಗನಿಗೆ ಹಾಲಿರಲಿಕ್ಕೆ ಉಂಟು. ಅಜ್ಜೆ ಹಾಗೆಲ್ಲ ಕತೆ. ಮತ್ತು ಇವತ್ತು ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು ಅಂದ್ಕೊಂಡೆ, ಬಟ್ ಮಾಡಲಿಕ್ಕೆ ಆಗಲಿಲ್ಲ. ಅದು ಇದು ಅಂತ ಕೆಲಸ ಇತ್ತು. ಮತ್ತು ಇವತ್ತು ಮನೆಯಲ್ಲಿ ಮರುವಾಯಿ ಸುಕ್ಕ ಮಾಡಿದ್ದೇನೆ, ಚೆಂದಾಗಿದಂತೆ ಗಂಡ ಹೇಳಿದ್ದು. ಎಂಚಾತಂಡಿ ಅವರು ಹಾಗೆ ನಿಮಗೆ ವೀಡಿಯೋ ಮಾಡುವಾಗ ದಾಲ ಎಡ್ಡೆ ಆತಚ್ಚಿ, ಇಲ್ಲದಿದ್ದರೆ ಶೋಕ್ ಆತಂಡವ. ಬಡದಿಯಲ್ಲಿ ಮೋಕೆ ಉಂಟು, ತೋರ್ಪಡಿಕೆ ಇಲ್ಲ ಅಷ್ಟೇ. ನೋಡಿ. ಮತ್ತು ಗೈಸ್, ಇವತ್ತು ಜಾಸ್ತಿ ಹುಲ್ಲು ಮಾಡಲಿಕ್ಕೆ ಆಗಲಿಲ್ಲ, ಬಚ್ಚಿ ಹೋಯ್ತು. ಇಷ್ಟೇ ಮಾಡಿದ್ದು, ಹುಲ್ಲಿಲ್ಲ ಅಷ್ಟು, ಹಾಗಾಗಿ ಇಷ್ಟೇ ಮಾಡಿದ್ದು. ಮತ್ತು ಹೂವಲ್ಲಿ ಸ್ವಲ್ಪ ಇಲ್ಲಿವರು ಮಾಡ್ತಾಯಿದ್ದಾರೆ ಅಷ್ಟೇ. ಎಷ್ಟು 4 ದನಕ್ಕೆ ಆಗಬೇಕಲ್ಲ, ಹಾಗಾಗಿ. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಆಯಿತಾ? ಎಂತಾದರೂ ವಿಷಯ ನೆನಪಾದ್ರೆ ಅಪ್ಪ ವ್ಲಾಗ್ ಮಾಡ್ತೇನೆ. ನನ್ನ ಅಕ್ಕನಿಗೆ ಎಂಥದೊಂದು ಹೇಳಿಕುಂಟಂತೆ, ಹೇಳಿ. ನನ್ನೊಬ್ಬ ಫ್ರೆಂಡ್ ಇದ್ದಲ್ಲ, ಇಂದಿರಾ ಅಂತ. ಇಂದಿರಾ ನಾನು NTT ಹೋಗ್ತೇನಲ್ಲ, ಅದರಲ್ಲಿ ಪರಿಚಯ. ತುಂಬಾ ಒಳ್ಳೆ ಫ್ರೆಂಡ್. ಯಾವಾಗ ನೋಡಿ ನನಗೆ ಯಾವ್ದು ಅಕ್ಕ ಅವಳಿಲ್ಲ ಅಂತ ಹೇಳುದು, ಎಲ್ಲ ನಾನ್ ತೆಗೆದು ಅಂತ ಹೇಳ್ತೇನೆ. ಅವಳಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಮೊನ್ನೆ ಅವಳಿಗೆ ವಿಡಿಯೋದಲ್ಲಿ ಬರಲಿಲ್ಲ ಅಂತೆ, ಅವಳ ಹೆಸರು ಹೇಳಿಲ್ಲ ಅಂತ ಬೇಸರ ಆಗಿದೆ. ಸಾರಿ ಇಂದಿರಾ.
ವಿಡಿಯೋದ ಮೂಲಕ ಸಾರಿ ಅಲ್ಲ ಎಂತ ಗೊತ್ತುಂಟಾ, ಕೆಲವರು ಕೇಳಿದ್ರು ನನ್ನ ಹತ್ರ NTT ಕೋರ್ಸಿಗೆ PUC ಅಲ್ವಾ ಡಿಗ್ರಿ ಅಂತ ಕೇಳ್ತಿದ್ದಾರೆ. ನರ್ಸರಿ ಟೀಚರ್ ಟ್ರೈನಿಂಗ್ NTT ಅಂದ್ರೆ ಎಲ್ಲಿ ಎಲ್ಲಿ ಕಲಿಯೋದು ನೀವು? ನೆಲ್ಲಿಕಟ್ಟಿ ವಿಶ್ವವಿದ್ಯಾಲಯ ಇಂಗ್ಲಿಷ್ ಎಲ್ಲ ಚಂದ ಕಲಿಸ್ತಾರೆ. ಹೌದಾ? ನನ್ನ ಮಗಳು ನೋಡಿಲ್ಲಿ ಅದೇ ಬಿಸಿ ವ್ಲಾಗ್ ನೋಡಿದ್ರೆ ಅಲ್ಲಿ. ಮೊನ್ನೆ ಪೋಸ್ಟ್ ಮೆಸೇಜ್ ನಂದು. ಮೊನ್ನೆ ನಾವು ಬೊಳ್ಳಕ್ಕೆ ಹೋಗಿದ್ದೆ, ಅದ್ರದ್ದು ನೋಡ್ತಿದ್ದಾರೆ. ಬೊಳ್ಳಕ್ಕೆ ಹೋಗಿ ಅವ್ರು ಹೇಳುದು ಮಗುವನ್ನು ನೀರಿಗೆ ಇಳಿಸ್ಬೇಡ ಅಂತ. ಈಗ ಲಾಗ್ ನೋಡಿ ಗೊತ್ತಾಗ್ತದೆ ಮಗುವನ್ನು ನೀರಿಗೆ ಇಳಿಸಿದ್ದು. ಅತ್ತೆ ಮಗೆ ತಚ್ಚಿನ ಪತ್ತೊಂಜರಿಗೆ ನೀರು ಬಲ್ತಲ್ ಚಿಕ್ಕಿಗಿಜ್ಜ ಇಜ್ಜಿ. ಇವತ್ತು ನನ್ನ ಹಸ್ಬೆಂಡಿಂದ ಕ್ಲೀನಿಂಗ್ ಕೆಲಸ ನೋಡಿ ಫುಲ್ ತೆಗ್ದಿಟ್ಟಿದ್ದಾರೆ. ಈಗ ನೋಡಿ ತೋರಿಸ್ತಾರೆ. ವಾಶ್ ಮಾಡ್ತಿದ್ದಾರೆ, ಗಂಡ ವಾಶ್ ಮಾಡ್ತಿದ್ದಾರೆ. ಹೆಂಡತಿಗೆ ಎಷ್ಟು ಹೆಲ್ಪ್ ಮಾಡುದು ನೋಡಿ, ಹೆಂಡತಿಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ. ಇಂಥ ಗಂಡ ಸಿಗ್ಬೋದಾ? ಬೆಡ್ ಕವರ್, ಬೆಡ್ಶೀಟ್ ಎಲ್ಲ ವಾಷಿಂಗ್. ಇತ್ತೆ ಪಾರ್ದಿನ ಎಲ್ಲಾರ್ದು ನತ್ತು ಅರ್ಧ ಗಂಟೆ ಆಯ್ತು ಖಾಲಿ. ಹಾ ಪತ್ತು ನೈಟ್ ಇತ್ತೆ ಏತ್ ಪ್ಯಾಕೆಟ್ ಮಾಡುವರಿ. ಇಲ್ಲಿ ಇನ್ನೊಂದು ತೋರಿಸ್ತೇನೆ ನಿಮ್ಗೆ ನೋಡಿ. ಊಟ ಮಾಡ್ಲಿಕ್ಕೆ ಇಬ್ರು, ಊಟ ಮಾಡಿಸ್ಲಿಕ್ಕೆ. ನೀವು ಅಡಂಗಬೇಡಿ, ಬನ್ನಿ ಈಚೆ ಎದುರಿಗೆ ಬನ್ನಿ. ಪಾಪವ ನಾಳೆ ನನಗೆ ವಾಶ್ ಮಾಡ್ಲಿಕ್ಕೆ ಐನ್ ಬೆರ್ಪರಾಚಿಂಕೈನು ಆಂಡು ಐನ ಇಟ್ಟೇ ಮುರ್ಕ ದುಡಿಯೋದು. 2 ಪ್ಯಾಕೆಟ್ ಸರ್ಪ್ ಖಾಲಿ 20 ರೂಪಾಯಿ. ಗುಡ್ ಗುಡ್ ಗುಡ್. ನಾಳೆ ಬೆಳಿಗ್ಗೆ ತನಕ ಹೀಗೆ ಇದು ಕುಂಬಾಟ ಆಗ್ಲಿಕ್ಕಿಲ್ಲ. ಡ್ರೆಸ್ ಅಲ್ಲ, ಮಂದಿರ್ ಇನ್ನೊಂದು ತೋರಿಸ್ತಾರೆ. ಉಂಟಾಗಿದೆ ಇವ್ರನ್ನೇ ಕಾಡುದು. ಇವರಿಗೆ ಎಂತಾದ್ರೂ ನೋವಾದ್ರೆ ಇವ್ರನ್ನೇ ಕಾಡುದು. ಯಾರ ಚಿತ್ರ ತಜ್ವಲ್ಲ ಗೋಡೆದು ಚಿತ್ರ ಏನಂತ ಪೌಡೆ ಬಲ್ಲೆ ಬಲ್ಲೆ ಇಲ್ಲ ಬಲ್ಲೆ ಬಲ್ಲೆ ಈರ್ ಬಲ್ಲೆ ಬಾ ಒಂದು ಚಿತ್ರ ಮಾಡಿದ್ದಾರೆ ಇವರ ಸ್ಕೆಚ್ ಪೆನ್ ಇಟ್ಕೊಂಡು. ತೋರಿಸ್ತೇನೆ ನೋಡಿ ನೋಡಿ ಎಂತ ಕ್ರಿಯೇಟಿವಿಟಿ. ಗೀಚಿಟ್ಟಿದ್ದಾರೆ ಇದ್ರಲ್ಲಿ. ಎಂತ ಕಾಗೆ ತುಂಬ ಉಂಟು, ಕಾಗೆ ಮತ್ತೆಂತ ಉಂಟು, ಮೀನುಂಟಾ? ಓ ಇಲ್ಲಿ ಒಂದು ಮೀನುಂಟು. ಮತ್ತೆಂತ ಉಂಟು, ಗಿಡವ ಅದೆಲ್ಲ. ಓ ಕಾಗೆ ತುಂಬ ಉಂಟು ಇದ್ರಲ್ಲಿ. ಇದು ಮೀನಾ?
ನೀರಿಲ್ಲ ಮೀನಿಗೆ. ಓ ಮೀನು ಇದು ಮರದಲ್ಲಿ ತೇಲಾಡ್ತಾ ಉಂಟು ನೋಡಿ. ಅಲ್ಲ, ಮರದ ಕೆಳಗೆ ತೇಲಾಡ್ತಾ ಉಂಟು. ಓ ಗಾಳಿಯಲ್ಲಿದು ಮೀನು. ಅದು ಮೀನಿನ ಬಾಯಿಂದ ಎಂತದು ಗಿಡ ಹೊರಗೆ ಬಂದಿದೆ. ಇದು ಹೇಗುಂಟು ಗೊತ್ತಾ? ಮೀನು ವಾಂತಿ ಮಾಡಿದೆ ಉಂಟು. ನೋಡಿ ಕಮೆಂಟ್ ಮಾಡಿ ಆಯ್ತು ಈ ಒಂದು ಚಿತ್ರಕ್ಕೆ. ಇಲ್ಲಿ ನೋಡಿ, ಇದು ನನ್ನ ಅಕ್ಕನ ಅಕ್ಷರವ. ಬಂದು ನಮ್ಮ ಬಾಬುಕುಟ್ಟಿ ಬಂದು. ಅವಳಿಗೆ ಇಲ್ಲಿ ಬರುದಂದ್ರೆ ಖುಷಿ, ಇವತ್ತಿಗೆ ಆಟ ಆಡ್ಲಿಕ್ಕೆ. ಇವರ ನೋಡಿ ನಗಡುದು ಅವಳಿಗೆ. ಇವರು ಸಹ ಸಣ್ಣ ಮಗುವಾಗಿ ಕಾಣ್ತಾರ ಏನು. ಅತ್ತೆ ಮಗ್ಗೆ ಅತ್ತೆ ಅಂದು ಬಲ್ಲೆ ಪೊಲೀಸ್ ದೊಡ್ಡ ಮನಡೆ ಪೊಲೀಸ್ ಬತ್ತಲು ಇಲ್ಲಿ ಉಪದ್ರನ್ ಬೇರೆ ಅಲ್ಲೇ ತಿಕ್ಕದು ಅಲ್ಲಾಗಲ್ನ ಮಾತ್ರ ಪೋಪನೆ. ಇವತ್ತು ನಮ್ಮ ಬೆಡ್ಡಿನ ಪರಿಸ್ಥಿತಿ ಚೇಂಜ್ ಆಗಿದೆ. ಎಲ್ಲ ಒಗ್ದಾಕಿದ್ದಾರೆ ನನ್ನ ಗಂಡ. ಎಸ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬೈ, ಟೇಕ್ ಕೇರ್.